ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳೇ ರಸ್ತೆಗಿಳಿದು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಪೊಲೀಸ್ ಹಾಗೂ ಪಾಲಿಕೆ ಅಧಿಕಾರಿಗಳೊಂದಿಗೆ ನಗರದಾದ್ಯಂತ ಸಂಚರಿಸಿದ ಜಿಲ್ಲಾಧಿಕಾರಿಗಳು ಮಾಸ್ಕ್ ಹಾಕದೇ ಇರುವವರಿಗೆ ದಂಡ ವಿಧಿಸಿದರು. ಜೊತೆಗೆ ಕೋವಿಡ್ ನಿಯಮ ಪಾಲಿಸದ ಅಂಗಡಿಗಳ ಪರವಾನಗಿಯನ್ನ ತಾತ್ಕಾಲಿಕವಾಗಿ ಸೀಸ್ ಮಾಡಲು ಆದೇಶಿಸಿದರು. ಮಾಸ್ಕ್ ಹಾಕದಿರುವ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಜಿಲ್ಲಾಧಿಕಾರಿಗಳಿಗೆ ಮಾಸ್ಕ್ ಹಾಕೋದಿಲ್ಲ ಎಂದಿದ್ದು ಆತನನ್ನ ಪೊಲೀಸರು ವಶಕ್ಕೆ ಪಡೆದ ಘಟನೆ ಕೂಡ ನಡೆಯಿತು. ಕಸ್ಟಮರ್ ಬಂದಾಗ ಅಂತೇಳಿ ಏನಿದೆ ಕೊರೋನಾ ಬರಲೇ ಇರಲಿ ಅಂತ ಬೇಡ್ಕೊಂಡಿದ್ದೀನ. ಯಾರು ಕಂಟ್ರೋಲ್ ಹಿಡಿತಾರೆ ಅಂತೇಳಿ ಮಾಸ್ಕ್ ಹಾಕೊಂಡು ಓಡಾಡಬೇಕಲ್ವಾ, ಕೂರ್ಬೇಕಂದ್ರೆ ಹೊರಗಡೆ. ಏನಪ್ಪ ಯಾಕೆ ಮಾಸ್ಕ್ ಹಾಕೊಂಡ್ರೆ ಕೈಯಲ್ಲಿ ಪೇಪರ್ ಇಟ್ಕೊಂಡು ನ್ಯೂಸ್ ಎಲ್ಲ ಓದ್ತೀರಾ? ಎಷ್ಟು ಜನ ಸತ್ತೋಗಿದ್ದಾರೆ ಗೊತ್ತಾ? 10 ಜನಕ್ಕೆ ಕೇಸ್ ಬಂದಿದೆ. ಇದ್ರ ಮೇಲೆ ಹಾಕ್ಕೊಳ್ಳಿ ಮಾಸ್ಕ್. ಮಾಸ್ಕ್ ಇಲ್ಲದೆ ಓಡಾಡ್ತಾ ಇರಲ್ಲಪ್ಪ. ನೀವೇನ್ರಿ ಮಾಸ್ಕ್ ಹಾಕಿ ಅಭ್ಯಾಸ ಇಲ್ವಾ? ಸರಿಯಾಗಿ ಮಾಸ್ಕ್ ಹಾಕೊಳ್ಳಿ. ಅದನ್ನು ಹಾಕೊಳ್ಳಿ. ಈ ಗಾಡಿ ನಂಬರ್ ನೋಡಿ, ಓನರ್ಗೆ ಫೈನ್ ಹಾಕ್ತೀವಿ. ಸರಿಯಾಗಿ ಹಾಕೊಳ್ಳಪ್ಪ. ಇಲ್ಲಿ ಕೆಳಗಡೆ ಇಲ್ಲಿ ಏನು ಹೇಳ್ತಾರೆ ಅವ್ರಿಗೆ, ನಿಮಗೆ ಮರ್ಯಾದೆ ಇಲ್ವಾ? ನಿಮ್ಗೆ ಇಲ್ಲಿ ಮಾಸ್ಕನ್ನ ಇಲ್ಲಿಗೆ ಹಾಕೊಂಡು ಓಡಾಡ್ತೇನೆ. ಬರ್ದಿದ್ದೀರಾ? ಯಾಕೆ ಹಾಕ್ಕೊಂಡಿದ್ದೀರ ಮತ್ತೆ ಒಳಗಡೆ ಮಾಸ್ಕ್ ಇಲ್ಲದೆ ಇರೋರು? ಆಮೇಲೆ ನಲ್ವೇನು ಒಬ್ಬೊಬ್ಬರು ನಿಂತ್ಕೊಂಡು ಅವರನ್ನು ಹೇಳಿಸ್ಬೇಕು. ಫುಲ್ಲಿ ಎ ಸಿ ಬಂದಿದ್ದು, ಫುಲ್ಲಿ ಎ ಸಿ ಹಾಕೊಂಡು ಫುಲ್ ಸ್ಪ್ರೆಡ್ ಆಗ್ತಾರೆ. ಏನೆಲ್ಲರೂ ಹೋಗಿದ್ದಾರೆ ಇಲ್ಲಿ. ಇದು ನೋಡಿ, ಆ 4-5 ಶಾಪ್ ಕ್ಲೋಸ್ ಆಗದೆ ಇದ್ರೆ 5 ಗಂಟೆಗೆ ನಿಮ್ಮ ಎಂಟೈರ್ ಮಾಲ್ನ ಕ್ಲೋಸ್ ಮಾಡಬೇಕು. 4-5 ಶಾಪ್ ಎಂಟ್ರಿ ಮಾಡಿರೋದನ್ನ ಡಿಸಿಪಿ ಹರಿರಾಮ್ ಶಂಕರ್, ಡಿಎಚ್ಒ ರಾಮಚಂದ್ರ ಬಾಯರ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡರು.